ಇಲ್ಲಿ ಅನೇಕ ರೈತರು ಅದರಿಂದ ಬದುಕು ನಡೆಸುವಂಥ ಪರಿಸ್ಥಿತಿ ಇತ್ತು. ನಾವು ಇಡೀ ದೇಶದಲ್ಲಿ ಆತ್ಮಹತ್ಯೆಗಳು ನಡೆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಆತ್ಮಹತ್ಯೆಗಳು ನಡೆದಿರಲಿಲ್ಲ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಆತ್ಮಹತ್ಯೆಗಳು ನಮ್ಮ ಜಿಲ್ಲೆಗೆ ಕೂಡ ಕಾಲಿಟ್ಟಿವೆ. ಇದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ ಅಡಿಕೆಗೆ ಬಂದ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ. ಈ ಎರಡು ರೋಗಗಳು ಭಾಳ ಗಂಭೀರವಾಗಿ ರೈತರ ಆದಾಯದ ಮೇಲೆ ಪರಿಣಾಮ ಬೀರಿದ್ದರಿಂದ ಭಾಳ ಸಂಕಷ್ಟಕ್ಕೆ ರೈತರು ಒಳಗಾಗಿದ್ದಾರೆ. ಈಗ ಹಳದಿ ಎಲೆ ರೋಗ ಬಂದು ಅನೇಕ ವರ್ಷಗಳಾದವು. 92ರಲ್ಲಿ ಮೊದಲು ಇದನ್ನು ರೈತರ ತೋಟದಲ್ಲಿ ಕಂಡುಕೊಂಡಾಗ ಇವತ್ತು ಕೂಡ CPCR ಆಗಲಿ ಯಾವುದೇ ವಿಜ್ಞಾನಿಗಳಾಗಲಿ ಇದಕ್ಕೆ ಸಮರ್ಪಕವಾದ ಸಂಶೋಧನೆ ಮಾಡಿ ಇದು ಈ ರೋಗಕ್ಕೆ ಕಾರಣ ಏನಂತ ಇವರಿಗೆ ಹುಡುಕಲಿಕ್ಕೆ ಆಗಲಿಲ್ಲ. ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕಂತ ಇವರಿಂದ ಆಗಲಿಲ್ಲ. ಹಾಗಾದರೆ ನಮ್ಮ ತೆರಿಗೆಯಿಂದ ಇಷ್ಟು ಕೋಟಿ ರೂಪಾಯಿ ಈ ಸಂಶೋಧನೆಗೆ ವ್ಯರ್ಥ ಅಂತ ನಮ್ಮದು ಅನಿಸಿಕೆ. ಈ ಎಲ್ಲ ಸಂಶೋಧನೆಗಳನ್ನು ಬೀಗ ಹಾಕ್ಕೊಂಡು ಅವರು ಮನೆಗೆ ಕಳಿಸಬೇಕು ಸರ್ಕಾರ. ಎರಡನೇದು, ಕೊಪ್ಪದಲ್ಲಿ ಒಬ್ಬ ರೈತರು ಸೂರ್ಯನಾರಾಯಣ್ ಭಟ್ ಅಂತ ಹೇಳಿ ಅವರು ಇದರಲ್ಲಿ ಬಹಳವಾಗಿ ಪರಿಣತವಾಗಿ ಕಳೆದ 4 ವರ್ಷದಿಂದ ಈಗ ಹಳದಿ ರೋಗಕ್ಕೆ ಒಂದು ಪರ್ಯಾಯವನ್ನು ಕಂಡುಕೊಂಡಿದ್ದಾರೆ. ಇವತ್ತು ಜನ ಅವರ ತೋಟಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅವರು ಮಾಡಿದ್ದು ಏನಲ್ಲ, ಸಂಪೂರ್ಣ ಒಂದು ಸಾವಯವ ವ್ಯವಸ್ಥೆಯಲ್ಲಿ ಅದಕ್ಕೆ ಬ್ಯಾಕ್ಟೀರಿಯಲ್ ಕನ್ಸೋರ್ಟಿಯಂ ಅಂತ, ಅಂದರೆ ನೈಟ್ರೋಜನ್, ಸಾರಜನಕ, ಫಾಸ್ಫರಸ್ ಮತ್ತು ಪೊಟ್ಯಾಷಿಗೆ ಬ್ಯಾಕ್ಟೀರಿಯಾಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಯಾರು ಮಾಡಿದ ವಸ್ತು, ಆ ಬ್ಯಾಕ್ಟೀರಿಯಾಗಳನ್ನು ಬಳಕೆ ಮಾಡಿ ಸಗಣಿಯಿಂದ ಜೀವಾಮೃತ ಮಾಡಿ ಕೊಟ್ಟು ಈಗ 4 ವರ್ಷದಿಂದ ಅವರು ನೆಟ್ಟ ಅಡಿಕೆ ಗಿಡಕ್ಕೆ ಈ ಹಳದಿ ರೋಗ ಬಂದಿಲ್ಲ. ಅಂದರೆ ಆ ಗಿಡಗಳು, ಅವರ ತೋಟ ಮೊದಲು ಎಲ್ಲ ಹೋಗಿತ್ತು ಹಳದಿ ರೋಗದಿಂದ. ಈಗ ಆ ಗಿಡಗಳಿಗೆ ಈಗ ಅವರು ಸಾವಯವದಲ್ಲಿ ಮಾಡಿ ಆ ಬೆಳೆಸಿದ ನಟ್ಟ ಗಿಡಗಳು ಈಗ ಯಾವ ರೋಗ ಇಲ್ಲದೆ 4 ವರ್ಷದಿಂದ ಒಳ್ಳೆಯ ರೀತಿ ಬೆಳೀತಾ ಇದೆ. ಇದು ಒಂದು ದೊಡ್ಡ ರೈತರಲ್ಲಿ ಒಂದು ದೊಡ್ಡ ಆಶಾವನ್ನು ಮೂಡಿಸಿದೆ. ಈಗ ನಾವು ಏನು ಹೇಳೋದು, ಸರ್ಕಾರ ಒಂದೇ ಇಂಥ ಮಾದರಿ ತೋಟಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಕೂಡಲೇ ಒಂದು ಎಕರೆಗೆ 25,000 ರೂಪಾಯಿ ರೈತರಿಗೆ ಕೊಡಬೇಕು. ನಾವು ಲಕ್ಷಗಟ್ಟಲೆ ಕೇಳ್ತಾ ಇಲ್ಲ. ಇಲ್ಲದ್ರೆ ಒಂದು ಪರ್ಯಾಯ ಬೆಳೆ ಆಗಿ ಕಾಳುಮೆಣಸು ಬೆಳೆಸಲಿಕ್ಕೆ, ಅದಕ್ಕೆ ವಿಯೆಟ್ನಾಂ ಪದ್ಧತಿಯಲ್ಲಿ ನಾವು ಕೆಲವು ಬಹಳ ಅದರಲ್ಲಿ ಅಧ್ಯಯನ ಮಾಡಿ ಒಂದು ಎಕರೆಗೆ 400 ಗಿಡ ಬಿಟ್ಟು ಒಂದು 6 kg ಕಾಳುಮೆಣಸು ತೆಗಿಬೋದು. ಮತ್ತು ಅದಕ್ಕೆ ರೋಗಗಳು ಭಾಳ ಜಾಸ್ತಿ. ಅದನ್ನು ರೋಗಗಳನ್ನು ತಡೆಗಟ್ಟುವುದು ಹೇಗೆ, ಅದಕ್ಕೆ ಬೇಕಾದ ಎಲ್ಲ ಜೈವಿಕ ವಸ್ತುಗಳು ಇದರ ವಿದ್ಯೆಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಅಂಥ ಒಂದು ಕಾಳುಮೆಣಸಿನ ತೋಟ ಪರ್ಯಾಯ, ಅಥವಾ ಬೇರೆಯವರು ಕೆಲವರು ಕಾಫಿ ಬೆಳೀತಾರೆ, ಒಂದು ಪರ್ಯಾಯ ಬೆಳೆಸಲಿಕ್ಕೆ ಕಡಿಮೆ ಆದರೂ ಒಂದು 25,000 ರೂಪಾಯಿ ಬೇಕು. ಒಂದು ಎಕರೆಗೆ ಇಮಿಡಿಯೇಟ್ ಕೂಡಲೇ ಸರ್ಕಾರ ಒಂದು ಎಕರೆಗೆ ಸರ್ಕಾರಿ ಕೃಷಿ ಅಧಿಕಾರಿಗಳಿಂದ ಸರ್ವೆ ನಡೆಸಿ ಯಾರ ತೋಟಗಳು ಹಳದಿ ರೋಗದಿಂದ ಸಂಪೂರ್ಣ ನಾಶವಾಗಿದೆಯಾ ಅವರಿಗೆ ಎಕರೆಗೆ 25,000 ರೂಪಾಯಿ ಬಿಡುಗಡೆ ಕೊಡಬೇಕು. ಇಲ್ಲವಾದಲ್ಲಿ ಹಳದಿ ರೋಗದಿಂದ ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಇದರ ನೇರ ಹೊಣೆ ಸರ್ಕಾರ ವಹಿಸಿಕೊಳ್ಬೇಕು. ಯಾಕೆಂದರೆ ಇಷ್ಟು ವರ್ಷದಿಂದ ಒಂದು ರೋಗವನ್ನು ಇವರಿಗೆ ಪರ್ಯಾಯ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡ್ಲಿಕ್ಕೆ ಆಗಲಿಲ್ಲ. ಇವರಿಗೆ ಆ ರೋಗದ ಕಾರಣ ಏನಂತ ಹುಡುಕ್ಲಿಕ್ಕೆ ಆಗಲಿಲ್ಲ. ಅದನ್ನು ರೋಗವನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಇದು ಆಗಲಿಲ್ಲ. ಇದು ಸಂಪೂರ್ಣ ಜವಾಬ್ದಾರಿ ಇದು ಸರ್ಕಾರ ಹೊಣೆ ಹತ್ತಬೇಕು. ಆದ್ದರಿಂದ ಇದು ಮೊದಲ ಆತ್ಮಹತ್ಯೆ ಹಳದಿ ಎಲೆ ರೋಗದಿಂದ, ಅಡಿಕೆಗೆ ಬಂದ ಈ ರೋಗದಿಂದಾಗಿ ರೈತ ಆತ್ಮಹತ್ಯೆ ಮಾಡಿದ್ದಾನೆ. ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ. ಆದ್ದರಿಂದ ಸರ್ಕಾರ ಇದರಲ್ಲಿ ಕೂಡಲೇ ಇದು ಮಾಡಿ. ಇನ್ನೊಂದು, ಸಕ್ಕರೆ ಸಚಿವರು ಒಂದು ಭಾಳ ರೈತರಿಗೆ ನೋವುಂಟು ಮಾಡುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತುಂಟು. ನಾವು ಹೇಳೋದು ಇಷ್ಟೇ, ಇಂಥ ಮನಸ್ಥಿತಿ ಇದ್ದವರು ರೈತರಿಗೆ ಸಂಬಂಧಪಟ್ಟ ಯಾವುದೇ ಇಲಾಖೆಯನ್ನು ನಡೆದು ರೈತರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಅವರನ್ನು ಆ ಖಾತೆಯಿಂದ ಬದಲಾವಣೆ ಮಾಡಿ ರೈತರ ಬಗ್ಗೆ ಗೌರವ ಇರುವ ಮತ್ತು ಒಳ್ಳೆಯ ರೈತರ ವಿಷಯದಲ್ಲಿ ಒಳ್ಳೆಯ ಮನಸ್ಥಿತಿ ಇರುವ ಒಬ್ಬ ಮಂತ್ರಿಯಾಗಿ ನೇಮಕ ಮಾಡಬೇಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಉಳಿದದ್ದು ಅವರಿಗೆ ಬಿಟ್ಟದ್ದು. ಇಲ್ಲದ್ರೆ ಅವ್ರು ಕ್ಷಮೆ ಯಾಚಿಸಬೇಕು. ಕ್ಷಮೆ ಯಾಚಿಸಿದರೂ ಕೂಡ ನಮಗೆ ಸಾಕಾಗೋದಿಲ್ಲ. ಯಾಕೆಂದರೆ ಇಂಥ ಮನಸ್ಥಿತಿ ಇದ್ದವರು ರೈತರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಅಧಿಕಾರಿಗಳು ಇದೇ ಮನಸ್ಥಿತಿ ಇದ್ದವರು ನಮಗೆ ಗೊತ್ತುಂಟು. ಆದ್ದರಿಂದ ನಮ್ಮ ಪರಿಸ್ಥಿತಿ ಹೀಗೆ ಉಂಟಾಗಿದೆ. ರೈತರ ಬಗ್ಗೆ ಕಾಳಜಿ ಇರುವವರು
ಇಂಥ ಮಂತ್ರಿಗಳಾದರೆ ಮಾತ್ರ ರೈತರಿಗೆ ಏನಾದರೂ ಅನುಕೂಲ ಆಗಲಿಕ್ಕೆ, ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮದು ಬೇಡಿಕೆ. ಇನ್ನೊಂದು, ಈಗ ರೈತರು ಇಡುಕಿ ಗ್ರಾಮದಲ್ಲಿ ಕೂಡ ಒಬ್ಬರು ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಅವರ ಮಕ್ಕಳು ಸ್ಪಷ್ಟವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ SP ಗೆ. ಏನು, ಸೊಸೈಟಿಯ ಸಾಲಬಾಧದಿಂದ ಫೋನ್ ಮಾಡಿ ಜನರಲ್ ಮ್ಯಾನೇಜರ್ ಪುನಃ ಫೋನ್ ಮಾಡಿ ಅವರ ನೋವಿನಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ 5 ಲಕ್ಷ ಈಗ ಪರಿಹಾರ ಬಂದಿದೆ. ಆದರೆ ಕೋಮು ಸಂಘರ್ಷದಲ್ಲಿ ಸತ್ತವರಿಗೆ BJP ಸರ್ಕಾರ ಕೂಡ 25 ಲಕ್ಷ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಕೂಡ ಬಂದಾಗ ಈಗ 25 ಲಕ್ಷ ಕೊಟ್ಟಿದೆ. ಹಾಗಾದರೆ ರೈತ ಅವನಿಗಿಂತ ಕೀಳ ಅಂತ ನನ್ನ ಪ್ರಶ್ನೆ. ಕನಿಷ್ಠ ಅಷ್ಟಾದರೂ ಒಂದು ಕೊಟ್ಟು ಅವರಿಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮೆರೆಯಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇಷ್ಟೇ. ನಿಮಗೆಲ್ಲರಿಗೂ ಧನ್ಯವಾದ. ಹಾಂ, ಪೋಷಕಾಂಶದ ನಿರ್ವಹಣೆಯನ್ನ ಸರಿಯಾಗಿ ಮಾಡಿದ್ರೆ ರೋಗವನ್ನು ಕಂಟ್ರೋಲ್ ಮಾಡಬಹುದು ಅಂತ. ನೀವು ಹೇಳ್ತೀರಿ ಅಲ್ಲಿ ಕೊಪ್ಪದ ಯಾರೋ ಭಟ್ರು ಕೂಡ ಅದನ್ನೇ ಮಾಡಿದ್ದಾರೆ, ಸಾವಯವ ಕೃಷಿಯನ್ನು ಮಾಡಿ ಅವರು ಪೋಷಕಾಂಶದ ಸರಿಯಾದ ನಿರ್ವಹಣೆಯನ್ನು ಮಾಡಿ ಅವ್ರಿಗೆ ಕಂಟ್ರೋಲ್ ಬಂದಿದೆ ಅಂತ. ಸುಳ್ಯ ಭಾಗದವರು ಯಾಕೆ ಅದನ್ನು ಪೋಷಕಾಂಶದ ನಿರ್ವಹಣೆಯನ್ನು ಮಾಡದೆ ಈ ರೀತಿಯಾಗಿ ಹೋಗ್ತಾರೆ? ಈಗ ನಾವು ಅವರು ಪೋಷಕಾಂಶದ ನಿರ್ವಹಣೆ ಮಾಡಬೇಕಂತ ಅವ್ರು ಹೇಳ್ತಾರೆ ವಿನ ಎಲ್ಲಿಯಾದರೂ ಅವರ ಹಳದಿ ರೋಗ ಬಂದ ತೋಟದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ತೋರಿಸಬೇಕು. AC ರೂಮಲ್ಲಿ ಕೂತ್ಕೊಂಡು ಭಾಷಣ ಮಾಡೋರು ತುಂಬ ಜನ ಇದ್ದಾರೆ. ಅವರು ಪೋಷಕಾಂಶ ನಿರ್ವಹಣೆ ಇಲ್ಲ, ಅದು ಸಾವಯವದಲ್ಲಿ ನ್ಯಾಚುರಲ್ ಆಗಿ ಆ ಮಣ್ಣಿನ ಅದನ್ನು ಈಗ ನಾವು ಅದನ್ನೇ ಮಾಡಿದ್ವಿ. ಈಗ ಸುಳ್ಯದ ರೈತರು ಏನ್ ಮಾಡಿದ್ರು, ಓವರ್ ಡೋಸೇಜ್ ಯಾರು ಇನ್ನೊಬ್ರು ಹೇಳಿದ ಕೆಮಿಕಲ್ ಗಳನ್ನು ಕೊಟ್ಟು ಈ ಸಮಸ್ಯೆ ಬಂದಿಲ್ಲ. ಹೌದಾ? ಸರಿ ಸರ್, ನೀವು ಹೇಳುವುದು 100ಕ್ಕೆ 100 ಸರಿ. ಈಗ ನನ್ನ ಪ್ರಶ್ನೆ, ರಾಸಾಯನಿಕ ಗೊಬ್ಬರ ರೈತ ಸಂಶೋಧನೆ ಮಾಡಿದ್ದ ಅಥವಾ ಸರ್ಕಾರ ರೈತರ ಮೇಲೆ ಬಲವಾಗಿ ಏರಿದ್ದ ಅಂತ ಇದರ ವಿಷಯದಲ್ಲಿ ಹಾಕಬೇಕಂತ ಇಲ್ಲ. ಕರೆಕ್ಟ್. ಇಲ್ಲ ನಾನು ಒಂದು ಹೇಳಿದೆ. ಇಲ್ಲ ಒಂದು ನಿಮಿಷ. CPCRನ ಅಡಿಕೆ ಕೃಷಿಯ ರೆಕಮೆಂಡೇಶನ್ ಹೋಗಿ ನೋಡಿ, ಪುಸ್ತಕ ನಿಮಗೆ ಪ್ರಿಂಟ್ ಮಾಡಿದ್ದು ಕೊಡ್ತೇನೆ. ಎಷ್ಟು ಯೂರಿಯಾ ಹಾಕಬೇಕು, ಎಷ್ಟು ಇವತ್ತು ಕೂಡ ಅವರ ಪುಸ್ತಕದಲ್ಲಿ ಅದೇ ಉಂಟು. ಈಗ ಹೇಳ್ತಾರಲ್ಲ, ನಾನು ಹೇಳುವುದು ಈಗ ಹೇಳ್ತಾರಲ್ಲ, ನೀವು ಇಷ್ಟರೊಳಗೆ ಎಲ್ಲಿ ಹೋಗಿದ್ದೀರಿ? ರೈತರಿಗೆ ನೀವು ರಾಸಾಯನಿಕ ಗೊಬ್ಬರ ತಂದುಕೊಟ್ಟಿರಿ, ಹೊರಗಿನ ಬಹುರಾಷ್ಟ್ರ ಕಂಪನಿಗಳಿಂದ ನೀವು ಎಲ್ಲವನ್ನು ತಂದುಕೊಟ್ಟು ರೈತನನ್ನು ಸಂಪೂರ್ಣ ನಾಶ ಮಾಡಿ ಈಗ ನೀವು ಸಾವಯವ ಗೊಬ್ಬರ, ನಾವು ಅದನ್ನೇ ಮಾಡ್ತಿದ್ದೇವಲ್ಲ, ನಿಮ್ಗೆ ಯಾಕೆ ಬೇಕಿತ್ತಿದ್ದು? ನಾವು ನಮ್ಮ ಕೃಷಿ ಮಾಡಿ ಹೋಗ್ತಿದ್ದೇವಲ್ಲ ನಮ್ಮ ಪುರಾತನ ವ್ಯವಸ್ಥೆಯನ್ನು. ನಮಗೆ ಯಾರು ರಾಸಾಯನಿಕ ಗೊಬ್ಬರ ಕೊಟ್ಟದ್ದು? ನಮಗೆ ಕೀಟನಾಶಕಗಳನ್ನು ಕೊಟ್ಟವರು ಯಾರು? ಅವರ ಪುಸ್ತಕದ CPCRನ ರೆಕಮೆಂಡೇಶನ್ ನೋಡಿ ಅಲ್ಲ ಅಡಿಕೆ ಗಿಡಕ್ಕೆ. ಈಗ ಹೇಳ್ತಾರೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದ್ದಾರೆ. ಸರಿ, ಅದನ್ನು ಒಂದು ಮಾದರಿ ತೋರಿಸಿ ಅಲ್ಲ. ಒಂದು ಹಳದಿ ರೋಗಕ್ಕೆ ಒಳಗಾದ ಒಂದು ತೋಟವನ್ನು ನೀವು ವಿಜ್ಞಾನಿಗಳು ಅಲ್ಲಿ ಕೂತ್ಕೊಂಡು ಮಾಡೋದು ಬೇಡ, ಮಾತಾಡೋದು ಬೇಡ. ಒಂದು ತೋಟದಲ್ಲಿ ಅವರ ವಿಜ್ಞಾನ ಪ್ರಕಾರವನ್ನು ನಿರ್ವಹಣೆ ಮಾಡಿ ರೈತರಿಗೆ ತೋರಿಸಬೇಕು. ರೈತರಿಗೆ ಬೇರೆ ಏನು ಬೇಡ. ನಾನು ಒಂದೇ ಹೇಳ್ತೇನೆ, ನಾವು ರೈತರ ಸರ್ಕಾರದಿಂದ ಸಬ್ಸಿಡಿ ಕೂಡ ಕೇಳುವವರಲ್ಲ, ನಾವು ಸರ್ಕಾರದಿಂದ ಸಾಲ ಕೂಡ ಕೇಳುವವರಲ್ಲ. ನಮಗೆ ವೈಜ್ಞಾನಿಕ ಬೆಲೆ ಕೊಡಿ ಸಾಕು, ಅಷ್ಟೇ ಸಾಕು, ಬೇರೆ ಏನಲ್ಲ. ನಾವು ಗುಲಾಮರಲ್ಲ, ನಾವು ಭಿಕ್ಷುಕರಲ್ಲ, ನಾವು ಸ್ವಾಭಿಮಾನಿಗಳು. 70ರ ದಶಕದಾಗ ನಾವು ಸಾಲ ಕೊಡುವವರಾಗಿದ್ದೆವು. ಇವತ್ತು ನಿಮ್ಮ ಕೃಷಿ ನೀತಿಯಿಂದಾಗಿ ನಮ್ಮನ್ನು ಸಾಲಗಾರರನ್ನಾಗಿ ಮಾಡಿದ್ದೀರಿ, ನಮ್ಮ ಇದರಿಂದ ಅಲ್ಲ. ನಾನು ಎಲ್ಲಿ ಬೇಕಾದ್ರೆ ಯಾವ ವೇದಿಕೆಯಲ್ಲಿ ಚಾಲೆಂಜ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ನನ್ನ ಹತ್ರ ಇಡೀ 70ರಿಂದ ಎಲ್ಲ ಅಂಕಿಅಂಶಗಳು ಇವೆ ನನ್ನ ಹತ್ರ. ಇವರು ಹೇಗೆ ಇಡೀ ಜಗತ್ತಿಗೆ ಹಸಿರು ಕ್ರಾಂತಿ ಅಂತ ಮೋಸ ಮಾಡಿದ್ದಂತ ಹೇಳಿ ನೀವು ಹೋಗಿ ಡೇಟಾ ನೋಡಿ ಗೌರ್ಮೆಂಟಲ್ಲಿ. 1970ರಲ್ಲಿ ನೋಡಿ, ವಿಷಯ ಸ್ವಲ್ಪ ಉದ್ದಾಗ್ಬೋದು, ಒಂದು ನಿಮಿಷ ಹೇಳಿ ಮುಗಿಸ್ತೇನೆ. 1970ರಲ್ಲಿ ನಮ್ಮ ದೇಶದ ನೀರಾವರಿ ಪ್ರದೇಶ 19 ಮಿಲಿಯನ್ ಹೆಕ್ಟೇರ್ ಇತ್ತು. ನೀವು ಹೋಗಿ ಸರ್ಕಾರ ಅಂಕಿಅಂಶ ನನ್ನದಲ್ಲ ಹೇಳ್ತೇನೆ. ಆ ಇಸ್ವಿಯಲ್ಲಿ ನಮ್ಮ ಆಹಾರ ಉತ್ಪಾದನೆ 70 ಮಿಲಿಯನ್ ಟನ್ ಇತ್ತು. 2000 ಇಸ್ವಿಗೆ ಬರುವಾಗ ನಮ್ಮ ಆಹಾರ ಉತ್ಪಾದನೆ 300 ದಶಲಕ್ಷ ಟನ್ ಆಗಿದೆ. ಅಂದರೆ ಸುಮಾರು 3 ಪಟ್ಟು ಜಾಸ್ತಿ ಆಗಿದೆ. 90 ಅಂದರೆ 100, 3.5 ಪಟ್ಟು ಜಾಸ್ತಿ ಆಗಿದೆ. ನಮ್ಮ ನೀರಾವರಿ ಪ್ರದೇಶ ಕೇವಲ ಅಣೆಕಟ್ಟುಗಳ ಮೂಲಕ 2000 ಇಸ್ವಿಗೆ ಸರ್ಕಾರದ ದಾಖಲೆಯ ಪ್ರಕಾರ 101 ಮಿಲಿಯನ್ ಹೆಕ್ಟೇರ್, ಅಂದರೆ 5 ಪಟ್ಟು ನೀರಾವರಿ ಪ್ರದೇಶ ಜಾಸ್ತಿ ಆಗಿತ್ತು. ಈ ಸತ್ಯವನ್ನು ಮುಚ್ಚಿಟ್ಟುಕೊಂಡು ನಾವು ಆಹಾರದಲ್ಲಿ ಸ್ವಾವಲಂಬನೆ ಮಾಡಿದೆ ಅಂತ ಅರ್ಧ ಸತ್ಯ ಮೂಲಕ ಇಡೀ ಜಗತ್ತಿಗೆ ಮೋಸ ಮಾಡಿದೆ. ಇದಕ್ಕೆ 3.5 ಲಕ್ಷ ರೈತರನ್ನು ಬಲಿ ಕೊಟ್ಟಿದ್ದಾರೆ ಇವರ ಹಸಿರು ಕ್ರಾಂತಿಗೆ. ನಮಗೆ ಆಹಾರ ಬೇಕಿತ್ತು, ನಮ್ಮ ದೇಶ ಬಡತನದಲ್ಲಿ ತೊಂದರೆ ಇತ್ತು, ನಾನು ಇಲ್ಲ ಅಂತ ಹೇಳಿದಿಲ್ಲ. ಆದರೆ ಸರ್ಕಾರ ಕೇವಲ ನೀರಾವರಿ ಕೊಟ್ಟಿದ್ರೆ ಸಾಕಿತ್ತು. ಅಷ್ಟು ಮಾತ್ರ ಅಲ್ಲ, ರೈತರಿಗೆ ಸಾಲ ಕೊಟ್ಟು ರೈತರು ಸ್ವಂತ ಬೋರ್ವೆಲ್ ಬಾವಿಗಳನ್ನು ಕೊರೆದು ಇನ್ನೊಂದು 200
ಹೆಕ್ಟೇರ್ ಭೂಪ್ರದೇಶ ನೀರಾವರಿ ಮಾಡಿಕೊಂಡಿದ್ದಾರೆ. ಹಾಗಾದರೆ 10 ಪಟ್ಟು ಬೆಳೆ ನಮ್ಮದು ಆಹಾರ ಉತ್ಪಾದನೆ ಜಾಸ್ತಿ ಆಗಬೇಕಿತ್ತು. ಎಲ್ಲಿ ಹೋಯಿತು ನನ್ನ ಪ್ರಶ್ನೆ? ಎಲ್ಲಿ ಬೇಕಾದರೆ ವೇದಿಕೆ ಚರ್ಚೆ ಬನ್ನಿ, ನಾನು ಇದರಲ್ಲಿ ಭಾಳ ಡೀಪಾಗಿ ಸ್ಟಡಿ ಮಾಡಿದ್ದೇನೆ. ಇವತ್ತು ನೋಡಿ ನೀವು ಪಂಜಾಬಿನಲ್ಲಿ ಭಾಳ ಕೃಷಿಯಲ್ಲಿ ಭಾಳ ಉತ್ಪಾದನೆ, ಎಲ್ಲ ಭೂಮಿ ಭತ್ತ ಕೃಷಿ ಮಾಡಿ ಸಂಪೂರ್ಣ ಭೂಮಿಯ ಸವಳಾಗಿ ಹೋಗಿದೆ. ಇಡೀ ದೇಶದ ರೈತರ ಕೃಷಿ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಿದ್ದಾರೆ. ನೀವು ಒಂದು ಹೆಚ್ಚು ಜರ್ಸಿ ದನ ತಂದರು ಡೆನ್ಮಾರ್ಕ್ನಿಂದ, ಹೌದಾ ಅಲ್ಲ ಅಂತ ಯೋಚಿಸಿ. ಇಷ್ಟು ವರ್ಷ ಅದು ಭಾಳ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದರು. ಇವತ್ತು ಯಾಕೆ ದೇಶೀಯ ಆಕಳದ ವಿಷಯದಲ್ಲಿ ಮಾತಾಡ್ತಾರೆ? ನನ್ನ ಒಂದು ಪ್ರಶ್ನೆ, ಸರಿ ತಾನೇ ಸರ್? ಜರ್ಸಿ ಆಲಿಸ್ಟಿನ್ ತಂದರು ಈ ದೇಶಕ್ಕೆ. ನನ್ನ ಪ್ರಶ್ನೆ, ಆ ಬ್ರೀಡ್, ಆ ತಳಿಗಳು ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಅದನ್ನು ಸಾಕಿ ನಮ್ಮ ವಾತಾವರಣಕ್ಕೆ ಹೇಗೆ ತಳ್ಳಿಕೊಳ್ತವೆ ಅಂತ ಏನಾದರೂ ಸಂಶೋಧನೆ ಮಾಡಿದಾರಾ ಅಂತ ನನ್ನ ಪ್ರಶ್ನೆ. ಎಲ್ಲಿಯಾದರೂ ಸಂಶೋಧನೆ ರಿಪೋರ್ಟ್ ಕೊಡಿ ನನಗೆ. ಏನಿಲ್ಲ, ರೈತರನ್ನು ಗಿನಿಪಿಂಕ್ಗಳಾಗಿ ನಡೆದಿದ್ದಾರೆ ಹಾಲಿಗೆ ಉತ್ಪಾದನೆ. ಇವತ್ತು ಯಾಕೆ ಹಟ್ಟಿಗಳು ನಮ್ಮ ಖಾಲಿ ಬಿದ್ದೇವೆ ನನ್ನ ಪ್ರಶ್ನೆ. ಒಂದು ವೇಳೆ ಅಮೂಲ್ ಈ ಹಾಲಿನ ಇದರಲ್ಲಿ ನಾವು ಅಭಿವೃದ್ಧಿ ಆಗಿದ್ದರೆ ಯಾಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ದೇಶದಲ್ಲಿ ನಮ್ಮ ಹಟ್ಟಿಗಳು ಖಾಲಿ ಬಿದ್ದಿವೆ? ಯಾಕೆ ಜನರು ದೇಶಿ ತಳಿಗಳಿಗೆ ಈಗ ಹೋಗ್ತಾ ಇದ್ದಾರೆ? ನನ್ನ ಪ್ರಶ್ನೆ ಇದು ಇಷ್ಟೇ. ಆವಾಗ ಗೊತ್ತಿರಲಿಲ್ಲ ಇವರಿಗೆ ದೇಶಿ ತಳಿಗಳು ಒಳ್ಳೆಯದಂತ ಹೇಳಿ. ಯಾರು? ನಾವು ತಂದದ್ದ ಜರ್ಸಿ ಆಲಿಸ್ಟಿನ್ ತಳಿಗಳನ್ನು ನಾವು ತಂದದ್ದೇ ಈ ದೇಶಕ್ಕೆ. ರೈತರನ್ನು ಬಲಿ ಕೊಟ್ಟಿದ್ದಾರೆ ಇವರು ಕೇವಲ ಬಹುರಾಷ್ಟ್ರ ಕಂಪನಿಗಳಿಗೆ ಉದ್ಧಾರ ಮಾಡಲಿಕ್ಕೆ. ನೀವು ಒಂದು ವಿಷಯ ಹೇಳ್ತೇನೆ, ಯಾವುದೇ ಒಂದು ಸೆಕ್ಟರ್ ನೀವು ತಗೊಳ್ಳಿ, ಒಂದು ವೇಳೆ ಅಭಿವೃದ್ಧಿ ಆಗುವುದಾದರೆ ಸಾಫ್ಟ್ವೇರ್ ಅಂತ ತಗೊಳ್ಳೋಣ. ನಮ್ಮ ದೇಶದಲ್ಲಿ ಸಾಫ್ಟ್ವೇರ್ ಸೆಕ್ಟರ್ ಒಂದು ಟೈಮಲ್ಲಿ ಭಾಳ ಅಭಿವೃದ್ಧಿ ಆಯಿತು. ಅಲ್ಲಿ ಆ ಸಾಫ್ಟ್ವೇರ್ ಕಂಪನಿಯ ಮಾಲಕನು ಒಳ್ಳೆಯದಾದನು, ಅಲ್ಲಿ ಕೆಲಸ ಮಾಡೋರಿಗೆ ಕೂಡ ಒಳ್ಳೆಯ ಸಂಬಳ ಸಿಕ್ಕಿತ್ತು, ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರ್ ಒಳ್ಳೆಯದಾದ, ಹೌದಾ ಅಲ್ಲ ಅಂತ ತಗೊಳ್ಳಿ. ಕೃಷಿ ಕ್ಷೇತ್ರದಲ್ಲಿ ಏನಾಯಿತು ಗೊತ್ತಾ? ಖಾಲಿ ಬೀಜ ಕಂಪನಿಯವನು ಒಳ್ಳೆಯದಾದನು, ಖಾಲಿ ಫರ್ಟಿಲೈಸರ್ ಕಂಪನಿಯವನು ಒಳ್ಳೆಯದಾದನು, ಖಾಲಿ ಇವು ಪೆಸ್ಟಿಸೈಡ್ ಮ್ಯಾನುಫ್ಯಾಕ್ಚರ್ ಮಾಡೋವನು ಒಳ್ಳೆಯದಾದನು. ಇವರು ಯಾರಾದರೂ ಒಬ್ಬರು ಆತ್ಮಹತ್ಯೆ ಮಾಡಿದ್ದು ಒಂದು ನಿದರ್ಶನ ತೋರಿಸಿ. ಅದರ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ರೈತರು 3.5 ಲಕ್ಷ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಇಟ್ ಈಸ್ ಅ ಗೌರ್ಮೆಂಟ್ ಡೇಟಾ. ಹಾಗಾದರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಯಾರಿಗೆ ಹೇಳೋದು ಹೇಳಿ? ರೈತ ಸಾಲ ಕೊಡುವವನಾಗಿದ್ದನು. ನನ್ನ ಅಜ್ಜ 67 ಇಸ್ವಿಯಲ್ಲಿ ನಮ್ಮ 16 ಎಕರೆ ಭೂಮಿಯನ್ನು ನಮ್ಮ ಹಳೆಯ ಟ್ರೆಡಿಷನಲ್ ಮೆಥಡಲ್ಲಿ ಕೃಷಿ ಮಾಡಿ ನಮ್ಮ ಭೂಮಿಯನ್ನು ಖರೀದಿ ಮಾಡಿದ್ದು. ನನ್ನ ತಂದೆಯ ಸಮಯದಲ್ಲಿ 30 ವರ್ಷ ನಮ್ಮ ಮನೆಗೆ ಕರೆಂಟ್ ಬಂತು, ಪಂಪ್ ಸೆಟ್ ಬಂತು, PUC ಪೈಪ್ಗಳು ಬಂದವು, ಎಲ್ಲ ಬಂದವು. ನನ್ನ ತಂದೆ ಸಾಯುವಾಗ 1 ಇಂಚು ಜಾಗ ತಗೊಳ್ಳಿಕ್ಕೆ ನಮ್ಮ ತಂದೆಯನ್ನು ಸಾಗಿ ಆಗಲಿ. ನನ್ನ ಪ್ರಶ್ನೆ, ಒಂದು ವೇಳೆ ಆಧುನಿಕ ಕೃಷಿ ಆಗಿದ್ದರೆ ಇದು ಯಾಕೆ ಅಂತ ಪ್ರಶ್ನೆ. ದಯವಿಟ್ಟು ಇದು ನಮ್ಮ ಮನದಾಳದ ಮಾತುಗಳು. ನಾನು ಒಬ್ಬ ರೈತ ಕುಟುಂಬದಲ್ಲಿ ಬೆಳೆದವನು. ನಾನು ಹಾಳಾಗಲಿಲ್ಲ, ನಾನು ಹೇಳ್ತೇನೆ, ನಾನು ಬಹಳ ಒಳ್ಳೆ, ನನಗೆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಇವರ ಮೋಸವನ್ನು ಎಲ್ಲ ತಿಳ್ಕೊಂಡಿದ್ದೆ. ನಾನು ಯಾವ ವಿಜ್ಞಾನಿಯ ಮಾತು ಕೇಳೋದಿಲ್ಲ, ನಾನು ಅದನ್ನು ಸರಿಯಾಗಿ ವಿಮರ್ಶನೆ ಮಾಡ್ತೇನೆ. ಆದ್ದರಿಂದ ಹೇಳುವಾಗ ನಾವು ತಂತ್ರಜ್ಞಾನ ವಿರೋಧಿಗಳಲ್ಲ, ಆದರೆ ಆ ತಂತ್ರಜ್ಞಾನವು ನಮ್ಮ ವಾತಾವರಣಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿ ಹೌದಾ ಇದು ಒಗ್ಗುತ್ತದಾ ಅಂತ ನೋಡಿ ರೈತರಿಗೆ ಸ್ವಾತಂತ್ರ್ಯ ಕೊಡಿ. ರೈತ ಸೆಲೆಕ್ಟ್ ಮಾಡಲಿ, ಬಲಾತ್ಕಾರವಾಗಿ ನೀವು ರೈತರ ಮೇಲೆ ಹೇರಬೇಡಿ. ಇನ್ನೊಂದು, ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಇಷ್ಟೊಂದು ಸಂಶೋಧನೆ ಮಾಡ್ತವೆ. ನನ್ನ ಪ್ರಶ್ನೆ ಇಷ್ಟೇ, ನೀವು ಪ್ರತಿ ವರ್ಷ ನಿಮ್ಮ ಸಂಶೋಧನೆಗೆ ಒಂದು ಬಜೆಟ್ ಮಂಡನೆ ಮಾಡ್ತೀರಿ. ಏನು ಸಂಶೋಧನೆ ಮಾಡಬೇಕಂತ ನಿಮ್ಮಲ್ಲಿ ಒಂದು ಕಮಿಟಿ ಇದೆ. ರೈತರನ್ನು ಕರೆಯಿರಿ ಅಲ್ಲ, ನಿಮಗೆ ಎಂಥ ಸಮಸ್ಯೆ ಇದೆ, ಯಾವ ವಿಷಯದಲ್ಲಿ ನಿಮಗೆ ಸಂಶೋಧನೆ ಬೇಕಂತ ಒಬ್ಬ ರೈತನನ್ನು ಕೇಳಿದ ಒಂದು ನಿದರ್ಶನ ಇದೆ ಅಂತ ಹೇಳಿ. ಪ್ರತಿಯೊಬ್ಬರು ಮಾಡೋದು ಬಹುರಾಷ್ಟ್ರ ಕಂಪನಿಗಳಿಗೆ ಬೇಕಾದ ಸಂಶೋಧನೆ ಮಾಡಿ ಅವರಿಗೆ ಮಾರಾಟ ಮಾಡ್ತಾರೆ. ಇವತ್ತು ನಡೆಯೋದು ಅಷ್ಟೇ. ಎಲ್ಲ ಹೈಬ್ರಿಡೈಸೇಷನ್ ನೋಡಿದ್ದು, ಪ್ರತಿಯೊಂದು ತಳಿಗಳನ್ನು ಸರ್ಕಾರದ ಕೋಟಿಗಟ್ಟಲೆ ಹಣವನ್ನು ತಿನ್ನುವುದು, ಇವರು ಅಭಿವೃದ್ಧಿಪಡಿಸುವುದು, ಅವರಿಗೆ ಗುಟ್ಟಿನಲ್ಲಿ ಮಾರಾಟ ಮಾಡಿ ಲಂಚ ತಗೊಳ್ಳೋದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸುಳ್ಯದಲ್ಲಿ ತಾವು ನೋಡಿದ್ದೀರಿ, ನಿನ್ನೆ ದಿವಸ ಜಗದೀಶ್ ಚಳ್ಳಗಾರು ಅಂತ 58 ವರ್ಷ ಪ್ರಾಯದ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಲಾದಿ ಬಾಧಿತ ಪ್ರದೇಶದ ಒಬ್ಬ ರೈತರು ಅವರು. ತಮ್ಗೆ ಗೊತ್ತಿದೆ, ಸುಳ್ಯದಲ್ಲಿ ಕಳೆದ 40 ವರ್ಷದಿಂದ ನಿರಂತರವಾಗಿ ಎಲೆ ಹಳದಿ ರೋಗ ಬಾಧಿತ ಪ್ರದೇಶ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ಎಲೆ ಹಳದಿ ಬಾಧಿತ ರೈತರ ಅಲ್ಲಿ ಒಬ್ಬರು, ಅವ್ರಿಗೂ ಕೂಡ ಅದರ ಅನುಭವ ಇದೆ. ಆದರೆ ಈ ಸರ್ಕಾರಗಳು ಕಳೆದ ಸಲ ಅಧಿಕಾರದಲ್ಲಿದ್ದಂಥ ಯಡಿಯೂರಪ್ಪನವರ BJP ಸರ್ಕಾರ ಏನು ಸಂಶೋಧನೆ ಮಾಡಲಿಕ್ಕೋಸ್ಕರ 25 ಕೋಟಿ ರೂಪಾಯಿಯನ್ನು ಎಲೆ ಹಳದಿ ರೋಗಕ್ಕೆ ಮೀಸಲಿಡ್ತೇವೆ ಅಂತ ಹೇಳಿದರು. ಆದರೆ
ಈವರೆಗೆ ಒಂದೇ ಒಂದು ರೂಪಾಯಿಯನ್ನು ಅವರು ಕೊಡಲಿಲ್ಲ. ಈ ಸರ್ಕಾರ ಕೂಡ ಕಳೆದ ಸಲ ಚುನಾವಣಾ ಸಂದರ್ಭದಲ್ಲಿ ಮಂಗಳೂರಲ್ಲಿ ಚುನಾವಣಾ ಸಭೆಯಲ್ಲಿ ಈಗ ಇರುವಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಲ್ಲಿ ಬಂದು ಹೇಳಿದರು, ಸುಮಾರು 100 ಕೋಟಿ ರೂಪಾಯಿಯನ್ನು ಇಲ್ಲಿ ರೈತರಿಗೆ ನಾವು ಪರಿಹಾರವಾಗಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದರು. ಆದರೆ ಸರ್ಕಾರ ಒಂದು 8-9 ತಿಂಗಳು ಆದರೂ ಕೂಡ ಇಷ್ಟರವರೆಗೆ ಯಾವುದೇ ಸರ್ಕಾರದಿಂದ ಸ್ಪಂದನೆ ಅಥವಾ ಪತ್ರಿಕೆ ಯಾರೂ ಕೊಟ್ಟಿಲ್ಲ ಅಥವಾ ಬಂದಿಲ್ಲ. ಈ ವಿಚಾರದಲ್ಲಿ ಇವತ್ತು ಒಬ್ಬ ರೈತ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಒಂದು ವಿಚಾರ. ಎರಡನೇ ವಿಚಾರ, ಇಲ್ಲಿ ನಮ್ಮ ವಿಟ್ಲದಲ್ಲಿ ಇಟ್ಕಿದು ಗ್ರಾಮ, ಬಂಟ್ವಾಳ ತಾಲೂಕು ಇಟ್ಕಿದು ಗ್ರಾಮದಲ್ಲಿ ವೀರಪ್ಪ ಗೌಡ ಎಂಬಂಥ ಒಬ್ಬ ರೈತರು ಕಳೆದ ಒಂದು 9 ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ನಮ್ಮಲ್ಲಿ ಅವರು ವಿಚಾರವನ್ನು ನಮಗೆ ತಿಳಿಸಿದರು. ಅವರ ಮನೆಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಅವರಿಗೆ ನಮ್ಮ ರೈತ ಸಂಘದ ಪರವಾಗಿ ಹೋರಾಟ ಮಾಡಿಕೊಂಡು ಅವರಿಗೆ ಪರಿಹಾರ ತೆಗೆಸಿಕೊಂಡಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇವೆ. ಅದರ ಚೆಕ್ ಕೂಡ, ಅದರ ಕಾಪಿ ಇದೆ, ನಮಗೆ ನಾವು ಮುಂದೆ ಕೊಡ್ತೇವೆ ಅದರ ಕಾಪಿಯನ್ನು. ಅದೇ ರೀತಿ ಅವರ ಕುಟುಂಬದವರು ಕೂಡ ಬರ್ತಾರೆ, ಈಗ ಬರ್ಬೋದು. ಬಂದರೆ ಅವರು ಕೂಡ ಇಲ್ಲಿ ತಮ್ಮ ಮುಂದೆ ಏನು ನಾವು ಹೋರಾಟ ಮಾಡಿದ್ದೇವೆ, ನಮ್ಮಿಂದ ಏನು ಇದಾಗಿದೆ, ಅವರಿಗೆ ಪರಿಹಾರ ದೊರಕುವಲ್ಲಿಗೆ ಒಂದು ಇದಾಗಿದೆ, ಅದನ್ನು ಅವರು ಹೇಳ್ಕೊಳ್ತಾರೆ. ಅದೇ ರೀತಿ ಆ ವಿಚಾರ ಕೂಡ ನಾವು ಇವತ್ತು ತಮ್ಮ ಮುಂದೆ ಇಡಲಿಕ್ಕೆ ಇಲ್ಲಿ ಸಭೆಯನ್ನು, ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದೇ ರೀತಿ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಒಂದು ಹಗುರವಾಗಿ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಹೇಳಲಿಕ್ಕೆ ಬಯಸ್ತೇವೆ. ಅವರು ಕೂಡ ಒಂದು ರೈತ ಸಂಘದ ನಮ್ಮ ನಂಜುಂಡಸ್ವಾಮಿ ಅವರ ಶಿಷ್ಯರು ಅಂತ ಹೇಳ್ಕೊಂಡಿದ್ದಾರೆ. ಈಗ ನಮ್ಮ ರೈತರ ಬಗ್ಗೆ ಹಗುರವಾಗಿ ಮಾತುಗಳನ್ನು ಆಡಿದ ಶಿವಾನಂದ ಪಾಟೀಲ್ ಅವರನ್ನು ಕೂಡಲೇ ಅವರನ್ನು ವಜಾಗೊಳಿಸಿ ಒಬ್ಬ ಯೋಗ್ಯವಾದಂಥ ಒಬ್ಬ ರೈತರ ಬಗ್ಗೆ ಕಾಳಜಿ ಉಳ್ಳಂಥ ಒಳ್ಳೆಯ ಒಬ್ಬ ಸಚಿವರನ್ನು, ಶಾಸಕರನ್ನು ಅವರ ಸ್ಥಾನಕ್ಕೆ ಇದು ಮಾಡಬೇಕಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತೇವೆ. ಮೊನ್ನೆ ಒಬ್ಬ ಕೃಷಿಕ ಆತ್ಮಹತ್ಯೆ ಮಾಡಿಕೊಂಡ. ಕಾರಣ ಹಳದಿ ರೋಗದ ಬಗ್ಗೆ ಆತ್ಮಹತ್ಯೆ ಮಾಡುವಂಥ ಈಗ ಪ್ರಾರಂಭ ಆದ್ದು. ಇನ್ನು ತುಂಬ ಜನ ತಲೆಬಿಸಿಯಲ್ಲಿ ಆತ್ಮಹತ್ಯೆ ಮಾಡ್ತಕ್ಕಂಥ ಸರಣಿ ಆತ್ಮಹತ್ಯೆಗಳ ಮಾಡ್ತಕ್ಕಂಥ ಪರಿಸ್ಥಿತಿ ಸುಳ್ಯದಲ್ಲಿ ನಿರ್ಮಾಣ ಆಗಿದೆ. ಮೊನ್ನೆ ಸಿದ್ದರಾಮಯ್ಯರವರಲ್ಲಿ ನಾವು ಕೇಳ್ತೇವೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಓಟಿನ ಪ್ರಚಾರಕ್ಕೋ ಏನೋ ಬರುವಾಗ ನಮಗೆ ಸರ್ಕಾರದಿಂದ 100 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಘೋಷಣೆಯನ್ನು ಮಾಡಿ ಹೋದರು. ಇವತ್ತುವರೆಗೆ ಹಣ ಬಂದಿಲ್ಲ. ದಯವಿಟ್ಟು ನಾವು ಅವರಲ್ಲಿ ಕಳಕಳಿಯ ವಿನಂತಿ ಮಾಡ್ತೇವೆ. ಹಾಗೆ ಪುತ್ತೂರು ಶಾಸಕರು ಕೂಡ ಅದಕ್ಕೆ ನೆನಪು ಮಾಡಬೇಕು. ಅವರಿಗೆ ಆ 100 ಕೋಟಿಯನ್ನು ಹಳದಿ ರೋಗಕ್ಕೆ ಮೀಸಲಿಟ್ಟು ಅದನ್ನು ಸಂಶೋಧನೆಗೆ ಇಷ್ಟುವರೆಗೆ ಕೊಟ್ಟಂಥ ಹಣ ಎಲ್ಲ ಮುಳುಗಿಸಿದ್ದೆವರು. ಅಲ್ಲಿ ಏನು ಮಾಡಲಿಲ್ಲ. 400 ಎಕರೆಯಲ್ಲಿ ಕೃಷಿ ಭೂಮಿ ಉಂಟು ವಿಟ್ಲದಲ್ಲಿ. ಅವರು ಕೂತ್ಕೊಂಡು ಅದನ್ನು ತಿಂದದ್ದು ಬಿಟ್ಟರೆ ಏನೂ ಮಾಡಲಿಲ್ಲ. ಅದನ್ನು ರೈತರ ಖಾತೆಗಳಿಗೆ ಡೈರೆಕ್ಟಾಗಿ ಹಳದಿ ರೋಗ ಪೀಡಿತ ರೈತರ ಖಾತೆಗಳಿಗೆ ಅದನ್ನು ತಂದು ಹಾಕತಕ್ಕಂಥ ವ್ಯವಸ್ಥೆಯನ್ನು ಈಗಿನ ಸರ್ಕಾರ ಮಾಡಬೇಕು. ನಾನು ಕಳಕಳಿಯ ವಿನಂತಿ ಮಾಡ್ತೇವೆ. ಆದರೆ ಮತ್ತೊಂದು ವಿಷಯವನ್ನು ನಾವು ನೆನಪು ಮಾಡಬೇಕು. ನಮ್ಮ ಇವರು ಇಲ್ಲಿಯ ಸ್ಥಳೀಯ ಶಾಸಕರು ಮೊನ್ನೆ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪವನ್ನು ಎತ್ತಿದ್ರು. ನಾನು ಮತ್ತು ನಾವು ತುಂಬ ಜನರು ಸುಳ್ಯದ ರೈತ ಸಂಘದವರು ನಮ್ಮ ಸುಳ್ಯದ ಶಾಸಕರಲ್ಲಿ ಮನವಿ ಮಾಡಿದ್ದೆವು. ನೀವು ಇದನ್ನು ಪ್ರಸ್ತಾಪವನ್ನು ಮಾಡಬೇಕು, ಫೋನ್ ಮಾಡಿದ್ದೆವು ಅವರಿಗೆ. ಆದರೆ ಅಲ್ಲಿ ಏನಾಯ್ತಂದರೆ, ಸುಳ್ಯದ ನ್ಯೂಸ್ ಪೇಪರಲ್ಲಿ ಬಂದಿದೆ, ಭಾಗೀರಥಿ ನಾನು ಅವರನ್ನು ದೂರೋದಿಲ್ಲ, ಮುರುಳಿ ಅವರು ಇದರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿದ್ರು, ಕ್ಲಿಪ್ಪು ಕೊಡಿ ಅಂತ ಕೇಳಿದೆ. ಇಲ್ಲ, ನೀವು ನೋಡಿರ್ಬೋದು, ಇಲ್ಲಿಯ ಸ್ಥಳೀಯ ಶಾಸಕರು ಸುಳ್ಯದ ಈ ಹಳದಿ ರೋಗದ ಬಗ್ಗೆ ಚೆನ್ನಾಗಿ ಸರ್ಕಾರಕ್ಕೆ ಮನದಟ್ಟು ಮಾಡಿದ್ದಾರೆ. ಇನ್ನು ಏನಾಗ್ತದೆ ಅಂತ ಹೇಳೋದನ್ನು ಅವರ ಮುಖಾಂತರವೇ ಕೇಳಬೇಕು. ಆದ ಕಾರಣ ನಾನು ಸ್ಥಳೀಯ ಶಾಸಕರನ್ನು ಅಭಿನಂದಿಸ್ತೇನೆ. ಜೊತೆಯಲ್ಲಿ ನಮಗೆ ಬೆಳೆ ವಿಮೆಯ ಬಗ್ಗೆ ಸುಳ್ಯಕ್ಕೆ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಳೆ ವಿಮೆ ಇಲ್ಲ ಅಂತಾಯಿತು. ನಾನು ಅವ್ರನ್ನ ಹೊಗಳೋದಲ್ಲ, ಇದ್ದ ವಿಷಯವನ್ನು ನಿಮ್ಮಲ್ಲಿ ಮನದಟ್ಟು ಮಾಡೋದು. ಏನು ಮಾಡೋದು ನನಗೆ ನನ್ನ ಹತ್ತಿಗೆ 2-3 ಜನ ಫೋನ್ ಮಾಡಿದರು. ಕೂಡಲೇ ನಾನು ಫೋನ್ ಮಾಡಿದ್ದೆ, ಅಡಿಕೆಗೆ ಮತ್ತು ಪೆಪ್ಪರಿಗೆ ಬೆಳೆ ವಿಮೆ ಇಲ್ಲ ಅಂತ ಫೋನ್ ಮಾಡಿದ್ದೆ ಅವರಿಗೆ. ವಿಧಾನಸೌಧದಲ್ಲಿದ್ದರು. ನಾನು ಸ್ವಲ್ಪ ಬುಕ್ಕ ಫೋನ್ ಮಾಡ್ಬೇಕು ಅಂತ ಹೇಳಿದರು. 10 ನಿಮಿಷದಲ್ಲಿ ಪುನಃ ನನಗೆ ಫೋನ್ ಮಾಡಿದರು ಅವರು. 8 ದಿವಸದ ವಾಯಿದೆಯಲ್ಲಿ ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೆಪ್ಪರಿಗೆ ಮತ್ತು ಅಡಿಕೆಗೆ ಬೆಳೆ ವಿಮೆ ಕಟ್ಟಲಿಕ್ಕೆ ಕಳೆದ ಇದರಲ್ಲಿ ಆಯಿತು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.